Hello, welcome back to sorry. Hello everyone, welcome back to my YouTube channel. Welcome. Once again, ತುಂಬಾ ದಿವಸ ಆಯಿತು. Hello everyone, welcome back to my YouTube channel. ಇವತ್ತೇನಂತ ಹೇಳಿದರೆ ನಾನು ಕಾಲೇಜಲ್ಲಿ ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ನಾನು ಫಿಶ್ ಸಾಂಬಾರು ಮಾಡ್ತಾ ಇದ್ದಾರೆ ಆಯಿತಾ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಬೈಕೋಬೇಡಿ, ನಿಮಗೆ ಕೊಟ್ಟಿಲ್ಲ ಅಂತ. ಅಂದರೆ ನನ್ನ ಕಾಲೇಜ್ನವ್ರು ಯಾರಾದರೂ ನೋಡ್ತಿದ್ರೆ. ಆ್ಯಂಡ್ ಎಸ್, ನಾನು ಬಂಗುಡೆ ತಂದಿದ್ದೇನೆ. ಬಂಗುಡೆ ತಂದು ನಾನು ಟ್ರೈಪಾಡ್ ಏನು ಗೊತ್ತಾ, ಲೆಫ್ಟಲ್ಲಿ ಬರಬೇಕಾದ್ರೆ ನನಗೆ ನೆನಪಾಯಿತು ವೀಡಿಯೋ ಮಾಡುವ ಅಂತ ಹೇಳಿಬಿಟ್ಟು. ಸೊ ಥಿಂಗ್ಸ್ ಇದರಲ್ಲಿ ಫಿಶ್ ಇದೆ ಆ್ಯಂಡ್ ಮೈ ಫೇವ್ರೆಟ್ ಗುಲಾಬ್ ಜಾಮೂನ್. ಆ್ಯಂಡ್ ನಾನು ಲೈಬ್ರರಿಯಲ್ಲಿದ್ದೆ, ಲೈಬ್ರರಿಯಿಂದ ಡೈರೆಕ್ಟ್ ಈ ಕಡೆ ಬಂದೆ. ಆ್ಯಂಡ್ ಐಟಮ್ಸ್ ಪಾತ್ರೆ ಅದು ಇದು ಎಲ್ಲ. ಸೊ ಇಂಡಕ್ಷನ್ ಇದೆ ಇಲ್ಲಿ, ಇವಾಗ ಕುಕ್ ಮಾಡೋಣ ಬನ್ನಿ. ನಾನು ಹೆಂಗಾದರೂ ಅಡ್ಜಸ್ಟ್ ಮಾಡಿಬಿಟ್ಟು ಕ್ಯಾಮ್ರಾ ಇಡ್ತೀನಿ. ಆ್ಯಂಡ್ ಫಸ್ಟು ತರಕಾರಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಫಿಶ್ಶು ಕಟ್ ಮಾಡಿಕೊಂಡು, ಸಾರಿ ಫಾರ್ ದ ಕ್ಲಾರಿಟಿ ಬಿಕಾಸ್ ನಾನು ಟ್ರೈಪಾಡ್ ತರಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಎಂತ ಸಹ ಇಲ್ಲ ಆಯಿತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಐಟಮ್ಸ್ ಎಲ್ಲ ತೆಗೆದಿಟ್ಕೊಳ್ತೇನೆ. ಆಮೇಲೆ ನಾನು ಫಸ್ಟು ಎಂತ ತರಕಾರಿ ಕಟ್ ಮಾಡ್ಕೊಳ್ತೇನೆ, ಏನೇನು ಹಾಕ್ತಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ಓಕೆನಾ, ಬನ್ನಿ ನನ್ನ ಜೊತೆ. ನೀವು ಕೂಡ ಫಿಶ್ ಕರಿ ಮಾಡಿ, ಫಿಶ್ ಪುಳಿ ಮುಂಚಿ ಮಾಡ್ತಿರೋದಾಯ್ತಾ. ನಾನು ಎಸ್, ನಾನು ಉಪ್ಪಿನ ಡಬ್ಬದ ಮೇಲೆ ನನ್ನ ಫೋನ್ನ ಇಟ್ಟಿದ್ದೀನಿ ಆಯಿತಾ. ಇದು ತೊಳ್ಕೊಳ್ಳೋಣ. ಹಾಸ್ಟೆಲ್ ಲೈಫ್ ನೋಡಿ, ನಾನು ಕರೆಕ್ಟಾಗಿ ಈ ಥರ ಕಟ್ ಮಾಡೋಕ್ಕೆ ಥಿಂಗ್ಸ್ ಎಲ್ಲ ತೊಗೊಂಬಂದಿಲ್ಲ ನಾನು ಕಟ್ ಮಾಡೋಕ್ಕೋಸ್ಕರ. ಹಾಗಾಗಿ ನಾನು ಇವಾಗ ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಇಷ್ಟು ದೂರ ಬಂದಂತೂ ಕಟ್ ಮಾಡಲಿಕ್ಕಾಗಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟು ನಿಮಗೆ ಬ್ಲಾಗಲ್ಲಿ ತೋರ್ಸೋಕ್ಕೆ. ಆ್ಯಂಡ್ ನನ್ನ ಹತ್ರ ತುಂಬ ಸ್ಟೋರೇಜು ಇಲ್ಲ ಅಂದರೆ ಫೋನಲ್ಲಿ, ಸೊ ಎಲ್ಲನೂ ವೀಡಿಯೋ ಕ್ಲಿಪ್ ಹಾಕಲಿಕ್ಕಾಗೋದಿಲ್ಲ. ಹಾಗಾಗಿ ಕೊತ್ತಂಬರಿ ತಂದಿದ್ದೇನೆ. ನಾನು ಏನೇನು ಇಟ್ಕೊಳ್ತಿದ್ದೇನೆ ಗೊತ್ತಾ? ಕಾಯಿ ಮೆಣಸು ಒಂದು 3, ಒಂದು ದೊಡ್ಡ ಈರುಳ್ಳಿ, 2 ಟೊಮ್ಯಾಟೊ ಆ್ಯಂಡ್ 1 ಸಣ್ಣ ಈರುಳ್ಳಿ. ಓಕೆ, ಇಷ್ಟು ಇಟ್ಕೊಳ್ತಾ ಇದ್ದೇನೆ ನಾನು. ಆ್ಯಂಡ್ ಕೊತ್ತಂಬರಿ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರ್ತಾರ. ಆ್ಯಂಡ್ ನಮ್ಮ ಹತ್ರ ಹುಳಿ ಇಲ್ಲ, ಹಾಗಾಗಿ ನಾನು ಲಿಂಬೆಹಣ್ಣು ತೊಗೊಂಡ್ಬಂದೆ. ಲಿಂಬೆಹಣ್ಣು ಹಾಕ್ಬೋದು ಅಂತ ನಮ್ಮಮ್ಮ ಹೇಳಿದರು, ಹಾಗಾಗಿ ಲಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀವಿ ನಾನು ಲಿಂಬೆಹಣ್ಣು ಯೂಸ್ ಮಾಡ್ತಿದ್ದೇನೆ ಹುಳಿ ಬದಲು. ಸೊ ಹುಳಿ ಇದ್ರೆ ನೀವು ಹುಳಿ ನೀರು ಹಾಕೋಬಹುದು, ಬಿಕಾಸ್ ಇದು ಪುಳಿ ಮುಂಚಿ. ಸೊ ತುಳುವಲ್ಲಿ ಪುಳಿ ಮುಂಚಿ ಅಂತ ಹೇಳಿದ್ರೆ ಹುಳಿ ಮತ್ತೆ ಮೆಣಸು ಅಂತ. ಸೊ ಹುಳಿ ಮೆಣಸಿನ ಸಾರು ಅಂತ. ಸೊ ಹುಳಿಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ, ಸ್ವಲ್ಪ ನಾನು ವಿಡಿಯೋ ಕಟ್ ಮಾಡ್ತೇನೆ, ಎಲ್ಲ ತರಕಾರಿ ಹೆಚ್ಚಿಬಿಟ್ಟು ಕಟ್ ಮಾಡಿ ನಿಮಗೆ ಬ್ಲಾಗಲ್ಲಿ ತೋರಿಸ್ತೇನೆ. ಓಕೆನಾ. ಸೊ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಪ್ರಕಾರ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ್ಯಂಡ್ ಇಲ್ಲಿ ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಮಸಾಲ ಇದೆ. ಸೊ ಮೀನು ಇವಾಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಎಲ್ಲೇ ಹೋದ್ರು, ಅಂದರೆ ನಾವು ಮಂಗಳೂರಿನವ್ರು ಎಲ್ಲೇ ಹೋದ್ರು ಯಾವ ಫುಡ್ಡನ್ನು ಬೇಕಾದ್ರೂ ಮಿಸ್ ಮಾಡ್ಕೋಬೋದು, ಆದರೆ ಮೀನನ್ನಂತೂ ಮಿಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಆಸೆಯಿಂದ ಮೀನು ತಿನ್ನುವಂಥ ಮೀನು ಮಾಡ್ತಾ ಇರೋದು. ನಾನು ಅದನ್ನು ವಾಶ್ ಮಾಡಿಬಿಟ್ಟು ನಿಮಗೆ ಬ್ಲಾಗಲ್ಲಿ ಹಾಕ್ತೇನೆ ನಾನು ಆಯಿತಾ. ಇದು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಆದರೂ ಸಹ ನಾವೊಂದು ವಾಶ್ ಮಾಡುವ ಅಂತ. ನಮ್ಮ ಮಂಗಳೂರಲ್ಲೆಲ್ಲ ಹೇಗೆ ಗೊತ್ತಿಲ್ಲ, ನಾವೇ ಮನೆಗೆ ಮೀನು ತಂದು ಕ್ಲೀನ್ ಎಲ್ಲ ಮಾಡುದು. ಇವರು ನಾನು ಎಂತ ಹೇಳಿದೆ ಗೊತ್ತಾ ಅಂಕಲ್ಗೆ, ತಲೆ ತುಂಬ ತೆಗಿಬೇಡಿ, ಅವರಿಗೆ ಕೇಳಿಸ್ತಿಲ್ಲ ಇರ್ಬೇಕು, ಅವ್ರು ತಲೆ ತುಂಬ ತೆಗಿದ್ದಾರೆ. ಸೊ ನನಗೆ ಮೀನಲ್ಲಿ ಫಿಶಲ್ಲಿ ತಲೆ ತುಂಬ ಇಷ್ಟ, ಅದ್ರ ತಲೆ ತುಂಬ ಟೇಸ್ಟ್ ಇರ್ತದಲ್ವಾ. ಹಾಗಾಗಿ ನಾನು 2 ಸತಿ ತೊಳ್ಕೊತೇನೆ, ಬಿಕಾಸ್ ಜಾಸ್ತಿ ನೀರಲ್ಲೆಲ್ಲ ತೊಳೆದ್ರೆ ನಮಗೆ ಆ ಟೇಸ್ಟ್ ಹೋಗ್ತದೆ. ಮೊದಲೇ ಇದು ಬೆಂಗಳೂರಲ್ಲಿ ಇರ್ತದ್ರೆ ನಮಗೆ ಫಿಶ್ ಎಲ್ಲಿಂದ ಸಿಗುತ್ತೆ ಹೇಳಿದ್ರೆ
3 ದಿವಸ ಎಲ್ಲ ಇಟ್ಟದ್ದು, ಫ್ರಿಜ್ಜಲ್ಲಿ ಇಟ್ಟಿರೋ ಫಿಶ್ ಎಲ್ಲ, ಐಸಲ್ಲಿ ಇಟ್ಟಿರೋ ಫಿಶ್ ಎಲ್ಲ ಸಿಗುದು. ಹಾಗಾಗಿ ನಾವು ಜಾಸ್ತಿ ತೊಳ್ಕೊಳ್ಳಲ್ಲ ಮೀನನ್ನೆಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಾವು ಮೀನನ್ನ ಜಾಸ್ತಿ ತೊಳ್ಕೊಳ್ಳೋದಿಲ್ಲ. ಅಲ್ಲಿ ಮನೆಯಲ್ಲಿ ಅಂದ್ರೆ ಸ್ವಲ್ಪ ತೊಳ್ಕೊಳ್ತೇವೆ, 1-2-3 ಸತಿ, ಬಿಕಾಸ್ ಅದು ಅವಾಗವಾಗಲೇ ತಂದಿರೋ ಮೀನು ಫ್ರೆಶ್ ಇರ್ತದೆ, ಎಷ್ಟು ತೊಳೆದ್ರು ಏನು ಪ್ರಾಬ್ಲಮ್ ಏನಿರಲ್ಲ. ನಾನು ಮೀನು ರೆಡಿ ಮಾಡಿಕೊಂಡೆ. ಇವಾಗ ಫಸ್ಟು ಸಾಂಬಾರಿಗೆ ರೆಡಿ ಮಾಡಿಕೊಡು. ಸೊ ನಾನು ಎಣ್ಣೆ ಬಿಸಿಗೆ ಮಾಡಿ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೇನೆ. ಇದು ನಿಮಗೆ ಬಿಟ್ಟಿರೋದು, ಹಾಕ್ಬೋದು ಬಿಡ್ಬೋದು, ಇಲ್ಲ ಅಂದರೆ ನೀವು ಡೈರೆಕ್ಟು ಈ ಐಟಮ್ನ ಹಾಕ್ಬೋದು ಎಣ್ಣೆ ಬಿಸಿ ಮಾಡಿ. ಸೊ ಅದು ಆಪ್ಷನು ನಿಮಗೆ, ಇದು ಆಪ್ಷನು, ಹಾಕ್ಬೋದು ಬಿಡ್ಬೋದು. ಸೊ ವಿಷಯ ಅಂತ ಹೇಳಿದರೆ ನಮ್ಮ ಕಡೆ ಎಲ್ಲ ನಾವು ಪುಳಿ ಮುಂಚಿ ಮಸಾಲೆ ಮನೆಯಲ್ಲೇ ಕಡ್ದು ಮಾಡೋದು. ಲೈಕ್ ಕೆಂಪು ಮೆಣಸೆಲ್ಲ ಇರ್ತಲ್ವ, ಅದನ್ನು ಕಡ್ದು, ತೆಂಗಿನಕಾಯಿ ಹಾಕೋದಿಲ್ಲ ಅದರಲ್ಲಿ, ಕಡ್ದೆಲ್ಲ ಮಾಡೋದು. ಬಟ್ ಇಲ್ಲೆಲ್ಲ ಬಂದಾಗ ನಮಗೆ ಹಾಸ್ಟೆಲಲ್ಲಿ ಕಡ್ದು ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಪುಡಿ ಬರ್ತದೆ, ಹುಳಿ ಮೆಣಸಿದೆ ಪುಡಿ ಬರ್ತದೆ. ಸೊ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಮಿಕ್ಕ ತರಕಾರಿ ಎಲ್ಲ ಹಾಕ್ತೇನೆ ಆಯಿತಾ. 1 ನಿಮಿಷದಲ್ಲಿ ನನಗೆ ವಿಡಿಯೋ ಹಿಡಿಲಿಕ್ಕೆ ನಾನು ಟ್ರೈ ಮಾಡ್ತಾ ಇರಲಿಲ್ಲ, ಮೇಲೇನೆ ಉಂಟು. ಬಿಕಾಸ್ ಲಿಫ್ಟಲ್ಲಿ ಬರಬೇಕಾದ್ರೆ ನೆನಪಾಗಿದ್ದರಿಂದ ನಾನು ಹಂಗೇನೆ ಬಂದೆ. ಸೊ ಖಾಲಿ ಕೈಯಲ್ಲಿ ಒಬ್ಬಳೇ ಅಡುಗೆ ಮಾಡ್ತಿದ್ದೇನೆ, ಒಬ್ಬಳೇ ಅಡುಗೆ ಮಾಡ್ತಿರೋದ್ರಿಂದ ವಿಡಿಯೋ ಹಿಡಿಲಿಕ್ಕೆ ಆಗೋದಿಲ್ಲ ನಾನು. ಸೊ ಅದು ನಿಮಗೆ ಕ್ಲಿಪ್ಸ್ ಹಾಕ್ತಾ ಹೋಗ್ತೇನೆ ನಾನು ಸ್ವಲ್ಪ ಸ್ವಲ್ಪ, ಓಕೆನಾ. ಇದನ್ನು ನಾನು ಸ್ಪೀಡಾಗಿ ಇಟ್ಟಿದ್ದೇನೆ, ಸ್ವಲ್ಪ ಬೇಗ ಬೇಯಲಿ ಅಂತ. ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಉಪ್ಪು ಹಾಕೋತಾ ಇದ್ದೇನೆ. ಸೊ ದ್ಯಾಟ್ ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ. ಎಂತ ಗೊತ್ತುಂಟಾ, ಸೊ ನಾನು ಇದನ್ನ ಮುಚ್ಚಿ ಇಟ್ಟಿದ್ದೆ ಆಯ್ತಾ. ಇವತ್ತು ವಿಡಿಯೋ ಮಾಡಲಿಕ್ಕೆ ನನ್ನ ಫ್ರೆಂಡ್ ಬಂದರು, ಅವ್ರ ಹತ್ರ ಇಟ್ಟಿದ್ದೇನೆ. ಇದನ್ನ ಕೇಳಿಸ್ತಿದ್ಯಾ ನಾನು ಮಾತಾಡೋದು, ಕೇಳಿಸ್ತಿದ್ಯಾ? ಇದನ್ನ ನಾನು ಮುಚ್ಚಿದ್ದೆ, ಹಾಗಾಗಿ ಈ ತರ ಬೇಗ ಬೇಯಿತ್ತು. ಸೊ ಇದು ಹೇಗಾಗ್ಬೇಕು ಗೊತ್ತಾ, ಫುಲ್ ಮೆದುವಾಗಬೇಕು. ಈರುಳ್ಳಿ, ಟೊಮೆಟೊ, ಮತ್ತೆ ಟೊಮೆಟೊ ಬೇಗ ಇದು ಟೊಮೆಟೊ ಬೇಗ ಬೇಯ್ಬೇಕಾಯ್ತಾ. ಆದ್ರೆ ಈರುಳ್ಳಿ ಸ್ವಲ್ಪ ಲೇಟ್ ಆಗ್ತದಲ್ಲ ಬೇಯಲಿಕ್ಕೆ, ಹಾಗಾಗಿ ಸ್ವಲ್ಪ ನೀವು ಜಾಸ್ತಿ ಈರುಳ್ಳಿನ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕಿ, ಸೊ ದಟ್ ಬೇಗ ಬೇಯುತ್ತೆ. ಇನ್ನೊಂದು ಸ್ವಲ್ಪ ಮಗುಚಿ ಇಡ್ತೇನೆ, ಸ್ವಲ್ಪ ಬೇಗ ಆಗಿ. ಅರಿಶಿನ ಹಾಕೊಂಡೆ ಆಯ್ತಾ, ಅದು ಒಂದು ಚಿಟಿಕೆ, 2 ಚಿಟಿಕೆ ಅಷ್ಟು, ಜಾಸ್ತಿ ಬೇಡ. ಮತ್ತೆ ಇದು ಯೂಸ್ ಆಗಿದೆ. ಆಮೇಲೆ ಅರಿಶಿನ ಸಾಕು. ಸ್ವಲ್ಪ ನಾನು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಸ್ವಲ್ಪ ಅಂತ ಹೇಳಿದ್ರೆ ನಿಮ್ಗೆ ಖಾರ ಎಷ್ಟು ಬೇಕಷ್ಟೇ ಆಯ್ತಾ. ಈಗ ನಾನು ಹಾಟ್ ವಾಟರ್ ಯೂಸ್ ಮಾಡ್ತಿದ್ದೇನೆ, ಬಿಕಾಸ್ ಅದು ಬೇಗ ಬೇಯಬೇಕಲ್ವಾ, ಹಾಗಾಗಿ ನಾನು ಹಾಟ್ ವಾಟರ್ ಯೂಸ್ ಮಾಡ್ತಿದ್ದೇನೆ. ಅದು ಸಹ ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಆಯ್ತಾ. ಅದರೊಂದಿಗೆ ನಾನು ಮಸಾಲೆ ಫಿಶ್ ಪುಳಿ ಮುಂಚಿ, ಈಸ್ಟರ್ನ್ ಅವ್ರದ್ದು ಫಿಶ್ ಪುಳಿ ಮುಂಚಿ ಯೂಸ್ ಮಾಡ್ತಿದ್ದೇನೆ ಆಯ್ತಾ. ಅದರಲ್ಲಿ ಎಲ್ಲ ಮಸಾಲೆ ಇದೆ ಅಂತ ಹಾಕಿದ್ದಾರೆ, ಆದ್ರೂ ಸಹ ನಾನು ಇದು ಹಾಕ್ತಿದ್ದೇನೆ. 2 ಪ್ಯಾಕೆಟ್ ಇದೆ, 1 ಹಾಕ್ತೇನೆ ಫಸ್ಟು. ಅಕಸ್ಮಾತ್ ಬೇಕು ಅಂತ ಅನ್ಸಿದ್ರೆ ಮೀನೆಲ್ಲ ಹಾಕಿದ್ಮೇಲೆ ಇನ್ನೊಂದು ಹಾಕ್ಬೋದು. ಅದು ನಿಮ್ಗೆ ಮೀನ್ ಮೇಲೆ ಡಿಪೆಂಡ್ ಆಗ್ತದೆ, ನೀವು ಎಷ್ಟು ಮೀನ್ ಯೂಸ್ ಮಾಡ್ತೀರಾ ಅಂತ. ಸೊ ಇವಾಗ ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಐ ಮೀನ್ ಇದಕ್ಕೆ ಇನ್ನು ಮೀನು ಹಾಕ್ಲಿಕ್ಕೆ ಬಾಕಿ. ಎಂತ ಹೇಳಿದ್ರೆ, ಇದು ನಾವು ಅದು ಪುಳಿ ಮುಂಚಿ ಪೌಡರ್ ಹಾಕಿದ ತಕ್ಷಣ ಹೇಗಾಗ್ತದೆ ಹೇಳಿದ್ರೆ, ತುಂಬ ಗಟ್ಟಿ ಆಗಲಿಕ್ಕೆ ಶುರು ಆಗ್ತದೆ ಮಸಾಲೆ ಫುಲ್ಲಿ, ಟೊಮೆಟೊ ಎಲ್ಲ. ಆಮೇಲೆ ನಿಮಗೆ ಮೀನು ಹಾಕೋವರೆಗೂ ಟೇಸ್ಟ್ ಏನೂ ಗೊತ್ತಾಗಲ್ಲ, ಖಾಲಿ ಟೊಮೆಟೊ ಸಾರು ತಿಂದಂಗೆ ಆಗ್ತದೆ. ಮೀನು ಹಾಕಿದ ಮೇಲೆ ಅದು ಕುದೀತದಲ್ವ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗ್ತದೆ. ಸೊ ನಾನಿವಾಗ ಸ್ವಲ್ಪ 1 ಕಾಲಷ್ಟು ಲಿಂಬೆಹಣ್ಣು ತೊಗೊಂಡಿದ್ದೇನೆ, ಅದನ್ನು ನಾನು ಹಾಕ್ತಿದ್ದೇನೆ. ನಾನು ರೆಡಿ ಮಾಡಿ ತೊಳೆದಿರೋ ಮೀನನ್ನೇ ಹಾಕ್ತಿದ್ದೇನೆ. ಇದನ್ನ ಒಂದು 500 ಅಂದರೆ ಸ್ಲೋ ಇಡಬೇಕು. ನೀವು ಗ್ಯಾಸಲ್ಲಿ ಮಾಡೋದಾದ್ರೆ ಸ್ಲೋ ಇಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ನಾನು ಪಾತ್ರೆಯನ್ನು ಮುಚ್ಚಳ ಮಗಿಸ್ತಾ ಇದ್ದೇನೆ.
ಅದು ಒಂದು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಸರಿ ಕುದಿಬೇಕು. ಕುದ್ದಾದ್ಮೇಲೆ ನಮಗೆ ಅದು ಮೀನು ಸ್ವಲ್ಪ ಬೆಂದ ಥರ ಗೊತ್ತಾಗ್ತದೆ, ನೋಡುವಾಗಲೇ ಗೊತ್ತಾಗ್ತದೆ. ಆಮೇಲೆ ನೀವು ಟೇಸ್ಟ್ ನೋಡ್ಬೋದು, ಒಂದು ಸ್ವಲ್ಪ ಸರಿ ಕುದಿಸಿದ ಮೇಲೆ ಟೇಸ್ಟ್ ನೋಡ್ಬೋದು. ಅಕಸ್ಮಾತ್ ಟೇಸ್ಟಲ್ಲಿ ಏನಾದರೂ ಆ ಕಡೆ ಈ ಕಡೆ ಇದ್ದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಲೈಕ್ ಮಿರ್ಚಿ ಪೌಡರ್, ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು, ಅಥವಾ ಲೆಮನ್ ಆ್ಯಡ್ ಮಾಡ್ಕೋಬೋದು, ಉಪ್ಪು ಆ್ಯಡ್ ಮಾಡ್ಕೋಬೋದು. ಈ 3 ಥಿಂಗ್ಸ್ ಅಷ್ಟೇ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಜಾಸ್ತಿ ನೀರು ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೋಡುವ ಹೇಗೆ ಆಗ್ತದೆ ಅಂತ. ಎಸ್, ಆಲ್ಮೋಸ್ಟ್ ಎಲ್ಲ ಡನ್. ಇನ್ನು ಸ್ವಲ್ಪ ನಾನು ಮಸಾಲೆ ಕಡಿಮೆ ಆಯಿತು, ಅಂದರೆ ಖಾರ ಕಡಿಮೆ ಆಯಿತು. ಅದಕ್ಕೆ ಖಾರ ಹಾಕಿಬಿಟ್ಟು ಸ್ವಲ್ಪ ಬೇಯಕ್ಕಿಟ್ಟೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನೋಡ್ಬೋದು ಮೀನು ಫುಲ್ ಬೆಂದಿದೆ, ಲೈಕ್ ಫುಲ್ ಮಡ್ಚಿದೆ ಅಲ್ವಾ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ ನಾನು. ಆ್ಯಡ್ ಮಾಡಿದ ನಂತರ ಇದನ್ನು ಮಡಚಿ ಸ್ವಲ್ಪ ಮಗಚಿ ಹಾಕಿ 1 ನಿಮಿಷ ಸಹ ಇಲ್ಲ, ಜಸ್ಟ್ 30 ಸೆಕೆಂಡ್ ಹಾಕಿಬಿಟ್ಟು ನೀವು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಫುಲ್ ಸ್ಲೋ ಫ್ಲೇಮಲ್ಲಿಟ್ಟರೆ ಡನ್. ನಿಮಗೆ ಮೀನು ಪುಳಿ ಮುಂಚಿ ರೆಡಿ ಆಗ್ತದೆ. ಮೀನು ಪುಳಿ ಮುಂಚಿ ಟೇಸ್ಟ್ ನೋಡ್ತಿದ್ದ ನೀವು ಮಂದಿ. ಟೇಸ್ಟ್ ಹೇಗಿದೆ ಹೇಳು? ಮೀನು ಮತ್ತೆ ಪರವಾಗಿಲ್ಲ, ಸುಳ್ಳು ಹೇಳ್ಬಾರ್ದಪ್ಪ. ಸೊ ಫೈನಲಿ ನಾನು ಮಾಡಿರೋ ಪುಳಿ ಮುಂಚಿ ರೆಡಿ ಆಗಿದೆ. ಇನ್ನು ನನ್ನ ಫ್ರೆಂಡ್ ಬಂದು ತಿನ್ನಬೇಕು. ಅವಳು ಅಂದರೆ ಬೆಂಗಳೂರಿಗೆ ಹೋಗಿದ್ದಾಳೆ, ಸಿಟಿಗೆ ಹೋಗಿದ್ದಾಳೆ. ಸೊ ಅವಳು ಬಂದು ತಿನ್ಬೇಕಾದ್ರೆ ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಹೇಳಿದರೆ, ನಮಗೆ ಇವತ್ತು ಸ್ಟೀಮ್ ರೈಸ್ ಬದಲು ಸಾಂಬಾರ್ ರೈಸ್ ಕೊಡ್ತಿದ್ದಾರೆ. ಸೊ ಯಾರು ಸಾಂಬಾರ್ ರೈಸ್ ಒಟ್ಟಿಗೆ ಮೀನು ತಿಂತಾರೆ? ಕಷ್ಟ ಆಯಿತು. ಬಟ್ ಸ್ಟಿಲ್ ಏನೂ ಆಪ್ಷನ್ ಇಲ್ಲ ನಮಗೆ, ಅದನ್ನೇ ತೊಗೊಂಡ್ಬರ್ಬೇಕು. ಆ್ಯಂಡ್ ಚಪಾತಿ ತರ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ ಚಪಾತಿ ತರ್ತಾ ಇದ್ದಾರೆ. ಹಾಗೆ ನಾವಿವಾಗ ಚಪಾತಿ ಮತ್ತು ಮೀನು ಪುಳಿ ಮುಂಚಿ ಮತ್ತು ಸಾಂಬಾರ್ ರೈಸ್ ತಿಂತಾಯಿದ್ದೀವಿ. ಇಫ್ ಪಾಸಿಬಲ್ ನಾನು ಅವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ, ಅಂದರೆ ಹೇಗಿತ್ತು ಅಂತ ಕೇಳಿಬಿಟ್ಟು. ಬಿಕಾಸ್ ಅವಳು ಮಂಗಳೂರಿನವಳೆ, ಅವಳಿಗೆ ಗೊತ್ತುಂಟು ಪುಳಿ ಮುಂಚಿ ಹೇಗಿರ್ತದೆ, ನಾನು ಮಾಡಿದ್ದು ಹೇಗಾಗಿದೆ, ಅಂದರೆ ನಾವು ಮಸಾಲೆಯಲ್ಲಿ ಮಾಡಿದ್ದು ಹೇಗಾಗಿದೆ ಅಂತ. ನೋಡುವ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ನೀವು ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಿಮಗೆ ನಾನು ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ನಾನು ಪ್ರಾಪರ್ ನಮ್ಮ ಮಂಗಳೂರು ಸ್ಟೈಲಿದ್ದು ಹೇಗೆ ಪುಳಿ ಮುಂಚಿ ಮಾಡೋದಂತ ತೋರಿಸ್ಕೊಡ್ತೇನೆ. ಓಕೆನಾ? ಈಗ ನನ್ನ ಬ್ಲಾಗಲ್ಲಿ ಎಲ್ಲ ಕುಕ್ಕಿಂಗು ಬರ್ತದೆ, ಟ್ರಾವೆಲ್ ಮಾಡೋದು ಬರ್ತದೆ, ನನ್ನ ಲೈಫ್ ಸ್ಟೈಲ್ ಹೇಗಿರ್ತದೆ, ಏನು ಎತ್ತ ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ ಹಾಕ್ತಿರ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವಳು ಮಂಗಳೂರಿನವಳು. ಇವಳು ಹೇಳ್ತಾಳೆ ಹೇಗೆ ಆಗಿದೆ ಕಜಿಪು ಹೇಳು, ಚೆಂದಾಗಿದೆ ಅಂತೇಳಿ ಸರಿ ತಿಂತಿದ್ದಾಳೆ ನೋಡಿ. ಅವಳು ಹೇಳ್ತಾಳೆ ಊರಿನವಳು ಅಲ್ಲಿ ಮಾಡ್ತೇವಲ್ಲ ಆ ಥರ ಆಗಿದೆ ಅಂತೆ. ಅದೇ ಅವಳು ಸತ್ಯ ವಿಡಿಯೋ ತಿನ್ನೋಡಾ? ಸರಿ, ಫಸ್ಟ್ ತಿನ್ನಿ. ಅವಳು ಮೀನಿತ್ತಲ್ಲೇ ತಿಂತಿದ್ದಾಳೆ, ಹಾಗಾಗಿ ನಾನು ಅವಳು ತಿನ್ನೋದು ಬೇಡ ಅಂತೆ. ಓಕೆ ಫ್ರೆಂಡ್ಸ್, ಆಲ್ರೆಡಿ ತಿನ್ನೋದಿಲ್ಲ ಥರ ಎಲ್ಲ. ಬಾಯ್.